ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 2021-22ನೇ ಸಾಲಿನಲ್ಲಿ 15,000 ಉದ್ದಿಮೆ ಪರವಾನಗಿ ಅರ್ಜಿಗಳನ್ನು ಆನ್ಲೈನ್ ಮೂಲಕ ನವೀಕರಣ ಮಾಡಲಾಗಿದೆ ಎಂದು ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದ್ದಾರೆ. ಪಾಲಿಕೆಯ ಮೇಯರ್ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಜನಸಾಮಾನ್ಯರಿಗೆ ಉದ್ದಿಮೆ ಪರವಾನಗಿಯನ್ನು ಹೊಸ ಸಾಫ್ಟ್ವೇರ್ ಮೂಲಕ ಆನ್ಲೈನ್ ಮೂಲಕ ವಿತರಣೆ ಮಾಡಲಾಗಿದೆ. ಪರಿಷತ್ತಿನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವಾಗಿರುವಂತೆ ಆ ಸಾಫ್ಟ್ವೇರ್ ಮೂಲಕ ಪರವಾನಗಿ ಹೊಸ ಪದ್ಧತಿಯಲ್ಲಿ ಹೊಸ ವ್ಯವಸ್ಥೆಯಲ್ಲಿ ಅನುಷ್ಠಾನ ಮಾಡಲಾಗಿದೆ. ಈ ಹಿಂದೆ ಸರಿಯಾದ ಡೇಟಾ ನಮ್ಮಲ್ಲಿ ಇರಲಿಲ್ಲ, ಇದ್ದರೂ ಹೊಸ ಸಾಫ್ಟ್ವೇರ್ಗೆ ಅಳವಡಿಸಲು ಸಮಸ್ಯೆಗಳಿದ್ವು. ಇದೀಗ ಎಲ್ಲವನ್ನ ಅಪ್ಡೇಟ್ ಮಾಡಿಕೊಂಡು ನವೀಕರಣ ಮಾಡಿಕೊಂಡು ಪರವಾನಗಿ ನೀಡಲಾಗಿದೆ ಎಂದರು. ಯಾರಾದರೂ ಟ್ರೇಡ್ ಲೈಸೆನ್ಸ್ ಪಡೆಯದೆ ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಪಾಲಿಕೆಯ ಆಯುಕ್ತ ಅಕ್ಷಯ್ ಶ್ರೀಧರ್ ನುಡಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಸೇವಾ ಸೌಲಭ್ಯ ಉದ್ದಿಮೆ ಪರವಾನಗಿ, ಏನು ಟ್ರೇಡ್ ಲೈಸೆನ್ಸ್ ಅಂತ ನಾವೇನು ಹೇಳ್ತೇವೆ. ಕಳೆದ ವರ್ಷ 2021-22ನೇ ಸಾಲಿಗೆ ಹೊಸತಾಗಿ ಅಭಿವೃದ್ಧಿಪಡಿಸಿದಂತಹ ಸಾಫ್ಟ್ವೇರನ್ನು ಜಾರಿಗೊಳಿಸಿ ಈಗಾಗಲೇ ಕಿಯೋನಿಕ್ ಸಂಸ್ಥೆಯವರಿಗೆ ಅದನ್ನು ನಾವು ವಹಿಸಿಕೊಟ್ಟಿದ್ದೇವೆ. ಪರಿಷತ್ತು ಸಾಮಾನ್ಯ ಸಭೆಯಲ್ಲಿ ಅದು ನಿರ್ಣಯ ಆಗಿದೆ. ಜನಸಾಮಾನ್ಯರಿಗೂ ಕೂಡ ಅದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ನಾವು ಎಲ್ಲ ಉದ್ದಿಮೆ ಪರವಾನಗಿಯನ್ನು, ಅದು ಹೊಸತಾಗಿ ಉದ್ದಿಮೆ ಪರವಾನಗಿಯನ್ನು ಕೊಡುವಂಥದ್ದಿರ್ಬೋದು, ಅದರ ಜೊತೆಗೆ ನವೀಕರಣ ಮಾಡುವಂಥದ್ದನ್ನು ಕೂಡ ಹೊಸ ಪದ್ಧತಿಯಲ್ಲಿ ಹೊಸ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಿಗೆ ಸುಲಭ ಆಗುವ ರೀತಿಯಲ್ಲಿ ನಾವು ಅದನ್ನು ಅನುಷ್ಠಾನ ಮಾಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಕಳೆದ ಬಾರಿನೂ ಕೂಡ ನಾವು ಹೇಳಿದ್ದೇವೆ ಅದನ್ನು ಜಾರಿ ಮಾಡುವಾಗ. ಈ ಹಿಂದೆ ನಾವು ಹೊಸತಾಗಿ ಶುರು ಮಾಡುವಾಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು, ಡೇಟಾ ನಮ್ಮ ಹತ್ರ ಇರಲಿಲ್ಲ ಸರಿಯಾದದ್ದನ್ನು. ಇದ್ದರೂ ಕೂಡ ಅದನ್ನು ಹೊಸ ಸಾಫ್ಟ್ವೇರಿಗೆ ಅದನ್ನು ಅಳವಡಿಸಲು ಕೂಡ ಕೆಲವೊಂದು ತಾಂತ್ರಿಕ ತೊಂದರೆ ಇದ್ದದ್ರಿಂದ ನಾವು ನೇರವಾಗಿ ಉದ್ದಿಮೆ ಪರವಾನಗಿಯನ್ನು ನವೀಕರಿಸುವಾಗ ಅಥವಾ ಹೊಸತಾಗಿ ಮಾಡುವಾಗ ಸಹಜವಾಗಿ ಎಲ್ಲ ಮಾಹಿತಿಗಳನ್ನು ನಾವು ತಗೊಳ್ಬೇಕು ಜನಸಾಮಾನ್ಯರಿಂದ. ನವೀಕರಣ ಮಾಡುವಾಗಲೂ ಕೂಡ ಜನರಿಂದ ಅರ್ಜಿಯ ರೂಪದಲ್ಲಿ, ಅಂದರೆ ಹಳೆ ಉದ್ದಿಮೆ ಪರವಾನಗಿಯನ್ನು ಮತ್ತು ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ತೆಗೆದುಕೊಂಡು ನಾವು ಹೆಚ್ಚು ಕಮ್ಮಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಸರಿಸುಮಾರು 15,000 ಹೊಸ ಉದ್ದಿಮೆ ಪರವಾನಗಿ ಹಾಗೂ ನವೀಕರಣವನ್ನು ಮಾಡಿದ್ದೇವೆ ನಾವು ಕಳೆದ 21-22ರಲ್ಲಿ. ಇವತ್ತಿನಿಂದ SMS ಮುಖೇನ ಅವರಿಗೆ ಅವರ ಉದ್ದಿಮೆ ಪರವಾನಗಿಯ ಸಂಖ್ಯೆಯನ್ನು ಮತ್ತೆ ಯಾವ ವೆಬ್ಸೈಟಿಗೆ ಅವರು ಹೋಗಬೇಕು ಅಥವಾ ಸಂಬಂಧಪಟ್ಟಂಥ ಮೊಬೈಲ್ ಅಪ್ಲಿಕೇಶನಲ್ಲಿ ಅವರು ಎಲ್ಲಿಯಾದರೂ ಉದ್ದಿಮೆಯನ್ನು ರಿನ್ಯೂವಲ್ ಮಾಡೋದಿದ್ದರೆ ಅದಕ್ಕೆ ಬೇಕಿರುವಂಥ ಲಿಂಕ್ಗಳನ್ನು ಈಗಾಗಲೇ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಅಲ್ಲಿ ನೋಂದಾಯಿತ ರಿಜಿಸ್ಟರ್ಡ್ ಮೊಬೈಲ್ ಇದಕ್ಕೆ ನಾವು ಅದನ್ನು ಮಾಹಿತಿಯನ್ನು ಕಳಿಸ್ತೇವೆ. ಅದೊಂದು ಸಮೀಕ್ಷೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ ಅವರಿಗೆಲ್ಲ ಕೂಡ ಟ್ರೇಡ್ ಲೈಸೆನ್ಸನ್ನು ತಗೊಳ್ಬೋದನ್ನು ಕಡ್ಡಾಯ ಹಾಕುವುದಕ್ಕೆ ಮುಖಾಂತರನೂ ಒಂದು ಎಕ್ಸೈಸನ್ನು ಆಗ್ತಾ ಇದೆ. ಸೊ ಆ ರೀತಿ ಕೆಲವು ಎಸ್ಟಾಬ್ಲಿಷ್ಮೆಂಟ್ಸು ಆಲ್ರೆಡಿ ಕಂಡುಹಿಡಿದೀವಿ. ಸೊ ಅವರನ್ನು ಕೂಡ ಟ್ರೇಡ್ ಲೈಸೆನ್ಸ್ ಫೋಲ್ಡ್ನಲ್ಲಿ ತಗೊಂಡು ಬಂದುಬಿಟ್ಟು ಅವರನ್ನು ರೆಗ್ಯುಲರೈಸ್ ಮಾಡುವುದು ಪಾಲಿಕೆಯದು ಕರ್ತವ್ಯ ಆಗುತ್ತೆ. ಹಾಗೆ ಟ್ರೇಡ್ ಲೈಸೆನ್ಸನ್ನು ತಗೊಳ್ಳಾದೆ ಕಂಟಿನ್ಯೂಸ್ ಆಗಿ ಮಾಡುವವರ ಮೇಲೆ ಮುಂದಿನ ಬರುವ ದಿವಸಗಳಲ್ಲಿ ಸೂಕ್ತ ಕ್ರಮವನ್ನು ತಗೊಳ್ಬೋದು ನಮ್ಮದು ಕರ್ತವ್ಯ ಆಗುತ್ತೆ.